ವಿಶ್ವದ ಅನೇಕ ದೇಶಗಳಲ್ಲಿ ಜೈಲುಗಳು ಕೇವಲ ಶಿಕ್ಷೆಗಾಗಿ ಮಾತ್ರವಲ್ಲ, ಭಯದ ಸಂಕೇತಗಳಾಗಿ ಪರಿಣಮಿಸಿವೆ. ಅಮೆರಿಕದ ಅಲ್ಕಾಟ್ರಾಸ್ ಜೈಲು, ಥೈಲ್ಯಾಂಡ್ನ ಬ್ಯಾಂಕಾಂಗ್ ಜೈಲು, ರಷ್ಯಾದ ಬ್ಲಾಕ್ ಡಾಲ್ಫಿನ್ ಜೈಲು ಹಾಗೂ ಉತ್ತರ ಕೊರಿಯಾದ ಕ್ಯಾಂಪೋ ಜೈಲುಗಳು ಅತ್ಯಂತ ಕ್ರೂರ ಜೈಲುಗಳೆಂದು ನಂಬಲಾಗಿದೆ. ಇವುಗಳಲ್ಲಿ ಕೈದಿಗಳು ಮಾನವೀಯ ಹಕ್ಕುಗಳಿಂದ ವಂಚಿತರಾಗಿದ್ದು ಕಠಿಣ ಪರಿಸ್ಥಿತಿಯಲ್ಲಿ ಬದುಕನ್ನ ನಡೆಸುತ್ತಿದ್ದಾರೆ. ಹಿಂಸಾಚಾರ, ಹಸಿವು ಮತ್ತು ಮಾನಸಿಕ ಪೀಡೆ ದಿನನಿತ್ಯಗಳ ಸತ್ಯ ಸಂಗತಿಗಳಾಗಿ ಹೋಗಿವೆ. ಕೆಲವು ಜೈಲುಗಳಲ್ಲಿ ಕೈದಿಗಳು ತಪ್ಪಿಸಿಕೊಳ್ಳುವ ಕನಸೇ ಕಾಣಲಾಗರು ಅಂತಹ ಪರಿಸ್ಥಿತಿಯಲ್ಲಿವೆ. ಇವು ಮಾನವತೆಯ ಕತ್ತಲೆಯ ಮುಖವನ್ನ ತೋರಿಸುವ ಒಂದು ಜೀವಂತ ಉದಾಹರಣೆಗಳಾಗಿವೆ. ಭಾರತದಲ್ಲಿ ಅನೇಕ ಭಯಾನಕ ಜೈಲುಗಳಿವೆ. ಅಂತಹವುಗಳಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಒಂದು ಪ್ರಸಿದ್ಧ ಜೈಲಿದೆ. ಅದುವೇ ಬೆಂಗಳೂರಿನ ಕೇಂದ್ರ ಕಾರಾಗೃಹ, ಅಂದ್ರೆ ಜನಪ್ರಿಯವಾಗಿ ಕರೆಯಲ್ಪಡುವ ಪರಪ್ಪನ ಅಗ್ರಹಾರ ಜೈಲು. ಕೆಲವರಿಗೆ ಇದು ಸ್ವರ್ಗವಾದರೆ ಇನ್ನು ಕೆಲವರಿಗೆ ಇದು ನರಕವಾಗಿದೆ. ದೆಹಲಿಯ ತಿಹಾರ್ ಜೈಲ್ ನಂತರ ಇದು ಭಾರತದ ಅತಿ ದೊಡ್ಡ ಜೈಲುಗಳಲ್ಲಿ ಒಂದು ಎನ್ನುವ ನಂಬಿಕೆ ಇದೆ. ಈ ಕಾರಾಗೃಹವು ಕೇವಲ ಅಪರಾಧಿಗಳನ್ನ ಬಂಧಿಸುವ ಸ್ಥಳವಲ್ಲ, ಅದು ನಮ್ಮ ಸಮಾಜದ ನ್ಯಾಯ ವ್ಯವಸ್ಥೆಯ, ಕಾನೂನು ಬದ್ಧತೆಯ ಮತ್ತು ಮಾನವೀಯ ಪರಿವರ್ತನೆಯ ಒಂದು ಪ್ರತಿಬಿಂಬವಾಗಿದೆ. ಜೈಲಿನ ಅಧಿಕೃತ ಸಾಮರ್ಥ್ಯ ಸುಮಾರು 4,000ರಿಂದ 5,000 ಕೈದಿಗಳಿದೆ. ಆದರೆ ವಾಸ್ತವದಲ್ಲಿ ಸಾಮರ್ಥ್ಯಕ್ಕಿಂತ ಹೆಚ್ಚು ಸಂಖ್ಯೆಯ ಕೈದಿಗಳನ್ನ ಇಲ್ಲಿ ಇರಿಸಲಾಗಿದೆ. ಇತ್ತೀಚಿನ ಮಾಹಿತಿಯ ಪ್ರಕಾರ ಇಲ್ಲಿ 6,000ರಿಂದ 8,000 ಕೈದಿಗಳನ್ನ ಇಡಲಾಗಿದೆ. ಜೈಲು ಆಡಳಿತವು ಕರ್ನಾಟಕ ಕಾರಾಗೃಹ ಕಾಯ್ದೆ ಮತ್ತು ನಿಯಮಗಳು, ಅಂದ್ರೆ ಕರ್ನಾಟಕ ಪ್ರಿಸನ್ ಆಕ್ಟ್ ಅಂಡ್ ರೂಲ್ಸ್ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಜೈಲು ಅಧಿಕಾರಿಗಳು, ಜೈಲು ಅಧೀಕ್ಷಕರು ಮತ್ತು ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಅಂದ್ರೆ KSISF ಸಿಬ್ಬಂದಿ ಇಲ್ಲಿ ಭದ್ರತೆಯ ನಿಯೋಜನೆಯನ್ನ ಜವಾಬ್ದಾರಿ ಹೊತ್ತಿರುತ್ತಾರೆ. ಅನಧಿಕೃತ ಮೊಬೈಲ್ ಬಳಕೆಯನ್ನ ತಡೆಯಲು ಜೈಲಿನ ಸುತ್ತಲೂ ಮೊಬೈಲ್ ಜಾಮರ್ಗಳನ್ನ ಕೂಡ ಅಳವಡಿಸಲಾಗಿದೆ. ಆದರೆ ಈಗಲೂ ಕೂಡ ಇಲ್ಲಿಗಲ್ ಆಗಿ ಇಲ್ಲಿ ಹಲವಾರು ಕೈದಿಗಳು ಪೊಲೀಸರಿಂದಲೇ ಫೋನ್ಗಳನ್ನ ಪಡೆದು ಮಾತನಾಡುತ್ತಾರೆ. ಹೈ ಸೆಕ್ಯೂರಿಟಿ ಬ್ಯಾರಕ್ಗಳು ಕೂಡ ಇವೆ. ಭಯೋತ್ಪಾದಕರು ಮತ್ತು ಅತಿ ಗಂಭೀರ ಅಪರಾಧಿಗಳ ಕೈದಿಗಳಿಗಾಗಿ ಹೆಚ್ಚಿನ ಭದ್ರತೆ ವ್ಯವಸ್ಥೆಯ ಪ್ರತ್ಯೇಕ ಕೋಣೆಗಳು ಕೂಡ ಇಲ್ಲಿ ಅಳವಡಿಸಲಾಗಿದೆ. ಜೈಲಿನ ಪ್ರಮುಖ ಪ್ರದೇಶಗಳಲ್ಲಿ ನಿರಂತರವಾಗಿ CCTV ಕ್ಯಾಮೆರಾಗಳ ಕಣ್ಗಾವಲು ಇದ್ದೇ ಇರುತ್ತದೆ. ಈ ಜೈಲಿನಲ್ಲಿ ನ್ಯಾಯಾಲಯದ ಆದೇಶದ ಮೇರೆಗೆ ನ್ಯಾಯಾಂಗ ಬಂಧನ ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಮತ್ತು ಪೊಲೀಸ್ ಕಸ್ಟಡಿ, ಈ ಎರಡೂ ರೀತಿಯ ಕೈದಿಗಳು ಇಲ್ಲಿ ಇರುತ್ತಾರೆ. ಕೈದಿಗಳು ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಲು ನಿರ್ದಿಷ್ಟ ನಿಯಮ ಮತ್ತು ಸಮಯಗಳನ್ನ ಕೂಡ ಇಲ್ಲಿ ನಿಗದಿಪಡಿಸಲಾಗಿದೆ. ಆಂತರಿಕ ಬಣ ರಾಜಕೀಯ ಮತ್ತು ಹಣಕಾಸು ವ್ಯವಹಾರಗಳಿಂದಾಗಿ ಕೈದಿಗಳ ನಡುವೆ ಇಲ್ಲಿ ಆಗಾಗ ಗಂಭೀರ ಗ್ಯಾಂಗ್ ವಾರ್ಗಳು ಕೂಡ ನಡೆಯುತ್ತಾನೆ ಇರುತ್ತವೆ. ಇಲ್ಲಿನ ಸಿಬ್ಬಂದಿ 5,000 ರೂಪಾಯಿಂದ 1 ಲಕ್ಷ ರೂಪಾಯಿವರೆಗೆ ಹಣ ಪಡೆದು ಮೊಬೈಲ್ ಫೋನು, ಉತ್ತಮ ಆಹಾರ ಮತ್ತು ಐಷಾರಾಮಿ ವಸ್ತುಗಳನ್ನು ಒದಗಿಸುತ್ತಾರೆ ಎಂಬ ಇತ್ತೀಚೆಗೆ ಹಲವಾರು ಗಂಭೀರ ಆರೋಪಗಳು ಕೇಳಲ್ಪಟ್ಟಿವೆ. ಹಳೆಯ ಬೆಂಗಳೂರಿನಲ್ಲಿ ಮೊದಲ ಕಾರಾಗೃಹವು 1860ರ ದಶಕದಲ್ಲಿ ಈಗಿನ ಮೆಜೆಸ್ಟಿಕ್ ಪ್ರದೇಶ ಹತ್ತಿರ ಇರುವ, ಅಂದ್ರೆ ಈಗ ಫ್ರೀಡಂ ಪಾರ್ಕ್ ಆಗಿ ಬದಲಾಗಿರುವ ಸ್ಥಳದಲ್ಲಿ ಈ ಒಂದು ಜೈಲನ್ನ ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಲಾಗಿತ್ತು. ಆ ಕಾಲದಲ್ಲಿ ಅದನ್ನ ಸೆಂಟ್ರಲ್ ಜೈಲ್ ಬೆಂಗಳೂರೆಂದೇ ಕರೆಯಲ್ಪಡುತ್ತಿತ್ತು. ಇದು ಬ್ರಿಟಿಷ್ ಕಾಲದ ಕಟ್ಟಡವಾಗಿದ್ದು ಬ್ರಿಟಿಷ್ ಶೈಲಿಯ ವಾಸ್ತುಶಿಲ್ಪ ಹೊಂದಿದ್ದು ಸುಮಾರು 135 ವರ್ಷಗಳ ಕಾಲ ಇದು ಕಾರ್ಯವನ್ನ ನಿರ್ವಹಿಸಿತ್ತು. ಬೆಂಗಳೂರಿನ ಹಳೆಯ ಕಾರಾಗೃಹವನ್ನ ಬ್ರಿಟಿಷ್ ಆಡಳಿತವು 1866 ಹಾಗೂ 67ರ ಇಸವಿಯಲ್ಲಿ ಶೇಷಾದ್ರಿಪುರಂನ, ಅಂದ್ರೆ ಈಗಿನ ಗಾಂಧಿನಗರ ಸಮೀಪ ಇರುವುದರಲ್ಲಿ ನಿರ್ಮಿಸಿತ್ತು. 1857ರ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಹೆಚ್ಚಿದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಮತ್ತು ಇತರ ಅಪರಾಧಿಗಳನ್ನ ದೊಡ್ಡ ಪ್ರಮಾಣದಲ್ಲಿ ಇರಿಸಲು ಈ ಜೈಲನ್ನ ಸ್ಥಾಪಿಸಲಾಗಿತ್ತು ಎನ್ನುವ ಇತಿಹಾಸ ಸಾರುತ್ತದೆ. ಈ ಜೈಲು ಪ್ರಸಿದ್ಧ ಪ್ಯಾನಾಪ್ಟಿಕನ್ ಮಾದರಿ ವಿನ್ಯಾಸವನ್ನ ಹೊಂದಿದ್ದು, ಅಂದ್ರೆ ಎಲ್ಲಾ ಕೋಣೆಗಳ ಮೇಲೆ ಕಣ್ಗಾವಲು ಇಡಲು ಅನುಕೂಲವಾಗಂತೆ ಜೈಲಿನ ಮಧ್ಯಭಾಗದಲ್ಲಿ ಎತ್ತರದ ವೀಕ್ಷಣಾ ಗೋಪುರ ಅಂದ್ರೆ ವಾಚ್ ಟವರ್ ಅನ್ನ ಕೂಡ ನಿರ್ಮಾಣ ಮಾಡಲಾಗಿತ್ತು. ಈ ಗೋಪುರವು ಇಂದಿಗೂ ನೀವು ಈಗ ಫ್ರೀಡಂ ಪಾರ್ಕ್ ನಲ್ಲಿ ನೋಡಬಹುದಾಗಿದೆ. ಭಾರತದ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಈ ಜೈಲು ಅನೇಕ ದೇಶಭಕ್ತರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನ ಬಂಧಿಸಿ ಇಡಲು ಬಳಕೆಯಾಗಿತ್ತು. 1942ರ ಭಾರತ ಬಿಟ್ಟು ತೊಲಗಿ
ಚಳವಳಿ ಅಂದ್ರೆ ಕ್ವಿಟ್ ಇಂಡಿಯಾ ಚಳವಳಿ ಮೂವ್ಮೆಂಟ್ ಸಮಯದಲ್ಲಿ ಮಾಜಿ ಮುಖ್ಯಮಂತ್ರಿ ಕೆ ಹನುಮಂತಯ್ಯ, ಎಂ.ವಿ. ರಾಮರಾವ್ ಸೇರಿದಂತೆ ಅನೇಕ ನಾಯಕರನ್ನ ಇಲ್ಲಿ ಬಂಧಿಸಲಾಗಿತ್ತು. 1975ರಲ್ಲಿ ಇಂದಿರಾ ಗಾಂಧಿ ಸರ್ಕಾರವು ದೇಶದಲ್ಲಿ ತುರ್ತು ಪರಿಸ್ಥಿತಿ ಅಂದ್ರೆ ಎಮರ್ಜೆನ್ಸಿಯನ್ನ ಘೋಷಿಸಿದಾಗ ಬೆಂಗಳೂರಿನ ಈ ಕೇಂದ್ರ ಕಾರಾಗೃಹ ಐತಿಹಾಸಿಕವಾಗಿ ಮಹತ್ವವನ್ನ ಕೂಡ ಪಡೆದಿತ್ತು. ಸರ್ಕಾರವನ್ನ ವಿರೋಧಿಸಿದ ಸಾವಿರಾರು ರಾಜಕೀಯ ನಾಯಕರನ್ನ ಮತ್ತು ವಿರೋಧ ಪಕ್ಷದ ಮುಖಂಡರನ್ನ ದೇಶಾದ್ಯಂತ ಬಂಧಿಸಲಾಗಿತ್ತು. ಕರ್ನಾಟಕದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲಕೃಷ್ಣ ಅದ್ವಾನಿ, ರಾಮಕೃಷ್ಣ ಹೆಗಡೆ, ಎಚ್.ಡಿ. ದೇವೇಗೌಡ ಸೇರಿದಂತೆ ಹಲವು ಪ್ರಮುಖ ನಾಯಕರನ್ನ ವಿಐಪಿ ಕೈದಿಗಳಾಗಿ ಬಂಧನದಲ್ಲಿ ಇಲ್ಲೇ ಇಡಲಾಗಿತ್ತು. ಈ ಘಟನೆಯಿಂದ ಈ ಜೈಲಿಗೆ ರಾಷ್ಟ್ರ ಮಟ್ಟದ ರಾಜಕೀಯ ಮಹತ್ವ ಪ್ರಾಪ್ತಿಯಾಗಿತ್ತು. ಕಾಲಕ್ರಮೇಣ ಹಳೆಯ ಜೈಲಿನ ಸಾಮರ್ಥ್ಯ ಮೀರಿ ಕೈದಿಗಳ ಸಂಖ್ಯೆ ಹೆಚ್ಚಾಗಿತ್ತು, ಅಂದ್ರೆ ಓವರ್ ಕ್ರೌಡಿಂಗ್ ಆಗಿತ್ತು. ಅಲ್ಲದೆ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿ ಕಾರಾಗೃಹವನ್ನ ನಿರ್ವಹಿಸುವುದು ಕಷ್ಟವಾಗಿತ್ತು. ಈ ಹಿನ್ನೆಲೆಯಲ್ಲಿ 2001ರ ಸುಮಾರಿಗೆ ಜೈಲನ್ನ ನಗರದ ಹೊರವಲಯದಲ್ಲಿರುವ ಪರಪ್ಪನ ಅಗ್ರಹಾರ ಎಂಬ ಜಾಗಕ್ಕೆ ಸಂಪೂರ್ಣವಾಗಿ ಸ್ಥಳಾಂತರಿಸಲಾಗಿತ್ತು. 21 ಎಕರೆಯ ಈ ಪ್ರಮುಖ ಜಾಗದ ಭವಿಷ್ಯದ ಬಗ್ಗೆ ಚರ್ಚೆ ನಡೆದಾಗ ಬೆಂಗಳೂರು ಮಹಾನಗರ ಪಾಲಿಕೆ ಇದನ್ನ ಐತಿಹಾಸಿಕ ಮಹತ್ವವುಳ್ಳ ಸಾರ್ವಜನಿಕ ಉದ್ಯಾನವನ್ನಾಗಿ ಪರಿವರ್ತಿಸುವ ನಿರ್ಧಾರ ಕೈಗೊಂಡಿತ್ತು. ಸುಮಾರು 17 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾದ ಈ ಸ್ಥಳವನ್ನ 2008 ನವೆಂಬರ್ ಮತ್ತು ಫೆಬ್ರವರಿ ತಿಂಗಳಲ್ಲಿ ಸಾರ್ವಜನಿಕವಾಗಿ ಫ್ರೀಡಂ ಪಾರ್ಕ್ ಎಂದು ಇದನ್ನ ಉದ್ಘಾಟನೆ ಮಾಡಲಾಗಿತ್ತು. ಇದನ್ನ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಇದೇ ಜೈಲಿನಲ್ಲಿ ಬಂಧನಕ್ಕೊಳಗಾಗಿದ್ದ ಹಿರಿಯ ರಾಜಕಾರಣಿ ಲಾಲ್ ಕೃಷ್ಣ ಅದ್ವಾನಿಯವರು ಇದನ್ನ ಉದ್ಘಾಟನೆ ಕೂಡ ಮಾಡಿದ್ದರು. ಫ್ರೀಡಂ ಪಾರ್ಕ್ ಈಗ ಇತಿಹಾಸ, ವಿರಾಮ ಮತ್ತು ಪ್ರಜಾಪ್ರಭುತ್ವದ ಅಭಿವ್ಯಕ್ತಿಯ ಕೇಂದ್ರ ಬಿಂದುವಾಗಿದೆ. ಜೈಲಿನ ಕೆಲವು ಮೂಲ ರಚನೆಗಳಾದ ವೀಕ್ಷಣಾ ಗೋಪುರ, ಬ್ಯಾರೆಕ್ಗಳು ಮತ್ತು ಗಲ್ಲು ಜಾಗಗಳು ಅಂದ್ರೆ ಹ್ಯಾಂಗಿಂಗ್ ಸ್ಪಾಟ್ ಅನ್ನ ಉಳಿಸಿ ಅವುಗಳನ್ನ ವಸ್ತು ಸಂಗ್ರಹಾಲಯನ್ನಾಗಿ ಪರಿವರ್ತಿಸಲಾಗಿದೆ. ಇಲ್ಲಿ ಕೈದಿಗಳ ಜೀವನ, ಶಿಕ್ಷೆ ಮತ್ತು ಸುಧಾರಣಾ ಕಾರ್ಯಕ್ರಮಗಳನ್ನ ಪ್ರದರ್ಶಿಸಲಾಗುತ್ತದೆ. ಲಂಡನ್ನಿನ ಹೈಡ್ ಪಾರ್ಕ್ ಮಾದರಿಯಲ್ಲಿ ಉದ್ಯಾನವನ ಸುಮಾರು 5 ಎಕರೆ ಪ್ರದೇಶವನ್ನ ಪ್ರಜಾಪ್ರಭುತ್ವದ ಪ್ರತಿಭಟನೆಗಳು, ಧರಣಿಗಳು ಮತ್ತು ಸಾರ್ವಜನಿಕ ಸಭೆಯನ್ನ ನಡೆಸಲು ಮೀಸಲಿಡಲಾಗಿದೆ. ಬೆಂಗಳೂರಿನಲ್ಲಿ ಯಾವುದೇ ದೊಡ್ಡ ಪ್ರತಿಭಟನೆ ನಡೆಯಬೇಕಾದ್ರೆ ಇದೇ ಜಾಗವನ್ನ ಇತ್ತೀಚೆಗೆ ಬಳಸಲಾಗುತ್ತಿರುವುದು ನೀವು ಇತ್ತೀಚೆಗೆ ಸುದ್ದಿ ಮಾಧ್ಯಮದಲ್ಲಿ ನೋಡುತ್ತಾನೆ ಇರುತ್ತೇವೆ. ಉಳಿದ ಪ್ರದೇಶವನ್ನ ಹಸಿರು ಉದ್ಯಾನವನ, ಜಾಗಿಂಗ್ ಟ್ರ್ಯಾಕ್ ಮತ್ತು ಮಕ್ಕಳ ಆಟದ ಪ್ರದೇಶವಾಗಿ ಅಭಿವೃದ್ಧಿ ಕೂಡ ಪಡಿಸಲಾಗಿದೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹವು ಸುಮಾರು 40 ಎಕರೆ ಜಮೀನಿನಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಕಾರಾಗೃಹಗಳಲ್ಲಿ ಒಂದಾಗಿದೆ. ಈ ಕಾರಾಗೃಹವನ್ನ 3 ಮುಖ್ಯ ವಿಭಾಗಗಳಾಗಿ ವಿಭಜಿಸಲಾಗಿದೆ. 1ನೇದು ಪುರುಷರ ವಿಭಾಗ, 2ನೇದು ಮಹಿಳೆಯರ ವಿಭಾಗ ಮತ್ತು 3ನೇದು ಸುರಕ್ಷತಾ ಮತ್ತು ನಿರ್ವಹಣಾ ವಿಭಾಗವನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರತಿ ವಿಭಾಗದಲ್ಲೂ ವಿಚ್ಛಿನ್ನ ಬ್ಲಾಕ್ಗಳು, ಕಾರ್ಯಾಲಯಗಳು, ಆಹಾರ ಪಾಕದ ಘಟಕಗಳು, ವೈದ್ಯಕೀಯ ಕೇಂದ್ರಗಳು ಮತ್ತು ಓದು ವಿದ್ಯಾಭ್ಯಾಸ ಕೊಠಡಿಗಳು ಕೂಡ ಇವೆ. ಅಂದ್ರೆ ಲೈಬ್ರರಿ ಕೂಡ ಇಲ್ಲಿವೆ. ಭದ್ರತೆಯ ದೃಷ್ಟಿಯಿಂದ ಇದು ಉನ್ನತ ಮಟ್ಟದ ಸುರಕ್ಷತಾ ವ್ಯವಸ್ಥೆ ಹೊಂದಿದೆ. ಸಿಸಿಟಿವಿ, ನಿಗಾ ವ್ಯವಸ್ಥೆ, ಬಹುಸ್ತರದ ಕಂಟಕದ ತಂತಿ ಬೇಲಿ, ಶಸ್ತ್ರಸಜ್ಜಿತ ರಕ್ಷಕ ಪಡೆ ಮತ್ತು ನಿಯಂತ್ರಿತ ಪ್ರವೇಶ ವ್ಯವಸ್ಥೆ ಕೂಡ ಇದೆ. ಈ ಕಾರಾಗೃಹವನ್ನು ಕರ್ನಾಟಕ ರಾಜ್ಯ ಕಾರಾಗೃಹ ಇಲಾಖೆ ನಿರ್ವಹಿಸುತ್ತದೆ. ಒಂದು ಅಧೀಕ್ಷಕ ಅಂದ್ರೆ ಸೂಪರಿಂಟೆಂಡೆಂಟ್ ಮುಖ್ಯಸ್ಥನಾಗಿ ಉಪ ಅಧಿಕಾರಿಗಳು, ವಾರ್ಡನ್ಗಳು, ವೈದ್ಯಾಧಿಕಾರಿಗಳು ಮತ್ತು ಸಮಾಜ ಸೇವಕರು ಸೇರಿದಂತೆ 106 ಸಿಬ್ಬಂದಿ ಇಲ್ಲಿ ಕೆಲಸವನ್ನ ಮಾಡುತ್ತಾರೆ. ಕಾರಾಗೃಹದ ಉದ್ದೇಶ ಕೇವಲ ಬಂಧನವಲ್ಲ, ಪುನರ್ವಸತಿ ಮತ್ತು ಪುನಶ್ಚೇತನ, ರಿಫಾರ್ಮೇಶನ್ ಅಂಡ್ ರಿಹ್ಯಾಬಿಲೇಷನ್. ಅದರಡಿಯಲ್ಲಿ ಕೈದಿಗಳಿಗೆ ಶಿಕ್ಷಣ, ಕೆಲಸ ಮತ್ತು ಮಾನಸಿಕ ಸಹಾಯ ಕೂಡ ನೀಡಲಾಗುತ್ತದೆ. ಕೈದಿಗಳ ಜೀವನ ಮತ್ತು ದಿನಚರಿ ಕೂಡ ಇಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತದೆ. ಬೆಳಗ್ಗೆ 5 ಗಂಟೆಗೆ ಕೈದಿಗಳ ದಿನ ಆರಂಭವಾಗುತ್ತದೆ. ಪ್ರಾರ್ಥನೆ, ಸ್ವಚ್ಛತೆ ಮತ್ತು ಹಾಜರಿಯ ನಂತರ ಉಪಹಾರ ನೀಡಲಾಗುತ್ತದೆ. ನಂತರ ಅವರಿಗೆ ನಿಗದಿಪಡಿಸಿದ ಕೆಲಸ, ಉದಾಹರಣೆಗೆ ಬಟ್ಟೆ ಹೊಲಿಯುವುದು, ಮರ ಕೆಲಸ, ತೋಟಗಾರಿಕೆ, ಆಹಾರ ಪಾಕ, ಸಾಬೂನು ಅಥವಾ ಮಿಂಟು ತಯಾರಿಕೆ, ಇವುಗಳಲ್ಲಿ ಪಾಲ್ಗೊಳ್ಳಲು ಅವಕಾಶ ಕೂಡ ನೀಡಲಾಗುತ್ತದೆ. ಮಧ್ಯಾಹ್ನ ಊಟದ ನಂತರ ವಿಶ್ರಾಂತಿ ಮತ್ತು ಸಂಜೆ ಓದು, ಕ್ರೀಡೆ ಅಥವಾ ಧಾರ್ಮಿಕ ಚಟುವಟಿಕೆಗಳು ಇಲ್ಲಿ ನಿರಂತರವಾಗಿ ನಡೆಯುತ್ತಾನೆ ಇರುತ್ತವೆ. ರಾತ್ರಿ 8 ಗಂಟೆಗೆ ಎಲ್ಲಾ ಬ್ಲಾಕ್ಗಳನ್ನ ಮುಚ್ಚಲಾಗುತ್ತದೆ. ಹೆಚ್ಚಿನ ಕೈದಿಗಳು ತಮ್ಮ ತಪ್ಪುಗಳ ಬಗ್ಗೆ ಆತ್ಮ ಪರಿಶೀಲನೆ ನಡೆಸುತ್ತಾರೆ. ಕೆಲವರು ಧಾರ್ಮಿಕ ಭಾವನೆಗೆ ಮೊರೆ ಹೋಗುತ್ತಾರೆ, ಕೆಲವರು ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿ ಮೂಲಕ ಹೊಸ ಜೀವನ ಆರಂಭಿಸಲು ಸಿದ್ಧರಾಗಿರುತ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹಲವು ಸಾಮಾಜಿಕ ಮತ್ತು ಶಿಕ್ಷಣ ಕಾರ್ಯಕ್ರಮಗಳು ಕೂಡ ನಡೆಯುತ್ತವೆ. ಉದಾಹರಣೆಗೆ ಇಗ್ನೋ ಮತ್ತು ಕರ್ನಾಟಕ ಓಪನ್ ಯೂನಿವರ್ಸಿಟಿ ಮೂಲಕ ದೂರ ಶಿಕ್ಷಣ ಕೋರ್ಸ್ಗಳನ್ನ ಕೂಡ ಇಲ್ಲಿನ ಕೈದಿಗಳಿಗೆ ನೀಡಲಾಗುತ್ತಿದೆ. ಕಂಪ್ಯೂಟರ್ ತರಬೇತಿಯನ್ನು ಕೊಡಲಾಗುತ್ತಿದೆ. ವೃತ್ತಿಪರ ಕೌಶಲ ಅಭಿವೃದ್ಧಿ ಅಂದ್ರೆ ಜೋಳಿಗೆ ಹೊಲಿಯುವುದು, ಟೈಲರಿಂಗ್, ಬಾಂಬು ಕ್ರಾಫ್ಟ್,
ಅಂದ್ರೆ ಬಿದಿರಿನ ಕೆಲಸ ಇತ್ಯಾದಿಗಳನ್ನ ಇಲ್ಲಿ ಮಾಡಲಾಗುತ್ತದೆ. ಯೋಗ ಮತ್ತು ಧ್ಯಾನದ ಶಿಬಿರಗಳು ಇಲ್ಲಿ ನಿರಂತರವಾಗಿ ನಡೆಯುತ್ತವೆ. ಧಾರ್ಮಿಕ ಉಪನ್ಯಾಸಗಳು ನಡೆಯುತ್ತವೆ. ಕೌನ್ಸಿಲಿಂಗ್ ಹಾಗೂ ಮನೋವೈಜ್ಞಾನಿಕ ಸಹಾಯ ಕೂಡ ಮಾಡಲಾಗುತ್ತದೆ. ರಿಪಬ್ಲಿಕ್ ಡೇ ಹಾಗೂ ಸ್ವಾತಂತ್ರ್ಯ ದಿನಗಳಂದು ಇಲ್ಲಿ ಕೈದಿಗಳು ನೃತ್ಯ ನಾಟಕ ಮಾಡುವಂತೆ ಪ್ರೇರೇಪಣೆ ನೀಡಲಾಗುತ್ತದೆ. ಈ ಕಾರ್ಯಗಳಿಂದಾಗಿ ಹಲವಾರು ಕೈದಿಗಳು ತಮ್ಮ ಜೀವನದ ದಾರಿ ಬದಲಿಸಿಕೊಂಡಿದ್ದಾರೆ. ಕೆಲವು ಕೈದಿಗಳು ಬಿಡುಗಡೆ ನಂತರ ಸಾಮಾಜಿಕ ಸೇವೆಯಲ್ಲೂ ಕೂಡ ತೊಡಗಿದ್ದಾರೆ ಮತ್ತು ತಮ್ಮ ಕಥೆಗಳಿಂದ ಇತರರಿಗೆ ಪ್ರೇರಣೆ ಕೂಡ ಆಗಿದ್ದಾರೆ. ಜೈಲಿನಲ್ಲಿ ವೈದ್ಯಕೀಯ ಘಟಕ ಕೂಡ ಇದೆ. ಇಲ್ಲಿ ವೈದ್ಯರು ತಮ್ಮ ನರ್ಸುಗಳು ದಿನನಿತ್ಯ ಸೇವೆ ನಡೆಸುತ್ತಾರೆ. ಮಾನಸಿಕ ಒತ್ತಡ, ನೈರಾಶ್ಯ, ಆತ್ಮಹತ್ಯಾ ಪ್ರಯತ್ನಗಳು ಇವುಗಳನ್ನ ತಡೆಗಟ್ಟಲು ಕೌನ್ಸಿಲಿಂಗ್ ವಿಭಾಗ ಕಾರ್ಯವನ್ನ ನಿರಂತರವಾಗಿ ನಿರ್ವಹಿಸುತ್ತದೆ. ಸಾರ್ವಜನಿಕ ಆಸ್ಪತ್ರೆಗಳ ಸಹಯೋಗದಿಂದ ತೀವ್ರ ರೋಗಿಗಳ ಚಿಕಿತ್ಸೆ ಕೂಡ ಇಲ್ಲಿ ನೀಡಲಾಗುತ್ತಿದೆ. ಇಂದಿನ ದಿನಗಳಲ್ಲಿ ಬೆಂಗಳೂರು ಕೇಂದ್ರ ಕಾರಾಗೃಹ ತಂತ್ರಜ್ಞಾನವನ್ನ ಕೂಡ ಅಳವಡಿಸಿಕೊಂಡಿದೆ. ಇಲ್ಲಿ ಮೊದಲಿನ ಹಾಗೆ ಮ್ಯಾನ್ಯುವಲ್ ಹಾಜರಿ ವ್ಯವಸ್ಥೆ ಇಲ್ಲ. ಬದಲಾಗಿ ಇಲ್ಲಿ ಬಯೋಮೆಟ್ರಿಕ್ ಅನ್ನ ಬಳಸಲಾಗಿದೆ. ಡಿಜಿಟಲ್ ಹಾಜರಿ ವ್ಯವಸ್ಥೆ ಮಾಡಲಾಗಿದೆ. ಆನ್ಲೈನ್ ಕೌನ್ಸಿಲಿಂಗ್ ಕೂಡ ನಡೆಯುತ್ತದೆ. ವಿಡಿಯೋ ಕರೆಗಳ ಮೂಲಕ ಕುಟುಂಬದ ಜೊತೆ ವಾರಕ್ಕೊಮ್ಮೆ ನೀವು ಮಾತನಾಡಬಹುದಾಗಿದೆ. ಈ ಕೋರ್ಟ್ ವ್ಯವಸ್ಥೆ ಕೂಡ ಇದೆ. ಅಂದ್ರೆ ಆನ್ಲೈನ್ ಕೋರ್ಟ್ ವ್ಯವಸ್ಥೆ ಕೂಡ ಇತ್ತೀಚೆಗೆ ಮಾಡಲಾಗಿದೆ. ಇವುಗಳಿಂದ ಕೈದಿಗಳ ಹಕ್ಕುಗಳು ಮತ್ತು ಭದ್ರತೆ ಎರಡನ್ನ ಸಮತೋಲನದಲ್ಲಿ ಇಳಿಸಲಾಗಿದೆ. ಆದರೆ ದುರಾದೃಷ್ಟ ಪರಪ್ಪನ ಅಗ್ರಹಾರದಲ್ಲಿ ಇತ್ತೀಚೆಗೆ ಹಲವಾರು ಅನೈತಿಕ ಚಟುವಟಿಕೆಗಳು ಕೂಡ ಕೇಳಿ ಬರುತ್ತಿವೆ. ಗಾಂಜಾ ಮಾರಾಟ, ಸಿಗರೇಟು, ಮದ್ಯಪಾನ, ಮೊಬೈಲ್ ಬಳಕೆ, ಇದರಿಂದ ಈಗ ಪರಪ್ಪನ ಅಗ್ರಹಾರ ಒಂದು ನಟೋರಿಯಸ್ ಪ್ರಿಸನ್ ಆಗಿ ಕನ್ವರ್ಟ್ ಆಗಿದೆ. ಅಂದ್ರೆ ಕುಖ್ಯಾತಿ ಕೂಡ ಆಗಿದ್ದರಿಂದ ಈ ಜೈಲು ಈಗ ಭಾರತದಿಂದ ಕುಖ್ಯಾತಿಯನ್ನ ಕೂಡ ಪಡೆದಿದೆ. ಸ್ನೇಹಿತರೆ, ಪರಪ್ಪನ ಅಗ್ರಹಾರ ಜೈಲು ಬಗ್ಗೆ ಈ ಮಾಹಿತಿ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.